ಇತ್ತೀಚಿನ ದಿನಗಳಲ್ಲಿ ಕ್ಷುಲ್ಲಕ ವಿಚಾರಗಳಿಗೆ ಆರಂಭವಾಗುವ ಜಗಳಗಳು ಕೊಲೆಯಲ್ಲಿ ಅಂತ್ಯಗೊಳ್ಳುವ ಘಟನೆಗಳು ಹೆಚ್ಚುತ್ತಾ ಇವೆ. ಮಾತುಕತೆಯ ಮೂಲಕ ಬಗೆಹರಿಸಬಹುದಾದ ವಿವಾದಗಳು ಹಿಂಸೆಗೆ ತಿರುಗ್ತಾ ಇರುವುದು ಆತಂಕಕಾರಿ. ಇಂತಹ ಮತ್ತೊಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಚಿನ್ನದ ವಿಚಾರವಾಗಿ ಅಳಿಯನೇ ತನ್ನ ಅತ್ತೆಯನ್ನ ಹತ್ಯೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮೃತರನ್ನ 45 ವರ್ಷದ ರೋಶ್ನಬಿ ಅಂತ ಗುರುತಿಸಲಾಗಿದೆ. ಆರೋಪಿ ಅಕ್ಬರ್ ಸುಮಾರು 7 ವರ್ಷಗಳ ಹಿಂದೆ ರೋಶ್ನಬಿ ಅವರ ಪುತ್ರಿಯನ್ನ ಪ್ರೀತಿಸಿ ವಿವಾಹ ಆಗಿದ್ದ. ದಂಪತಿಗೆ ಒಂದು ಹೆಣ್ಣು ಮಗು ಹಾಗೂ 3 ತಿಂಗಳ ಗಂಡು ಮಗು ಕೂಡ ಇದೆ. ಮದುವೆಯಾದ ದಿನದಿಂದಲೂ ಅಕ್ಬರ್ ವರದಕ್ಷಿಣೆಗಾಗಿ ಪತ್ನಿಗೆ ಕಿರುಕುಳ ನೀಡ್ತಾ ಇದ್ದ ಎನ್ನಲಾಗಿದೆ. ವಿಶೇಷವಾಗಿ 2ನೇ ಮಗು ಜನಿಸಿದ ಬಳಿಕ ಹಿಂಸೆ ಹೆಚ್ಚಿದ್ದು, ಚಿನ್ನ ಕೊಡಿಸುವಂತೆ ನಿರಂತರ ಒತ್ತಾಯ ಮಾಡಿ ಜಗಳ ಮಾಡ್ತಾ ಇದ್ದ ಅಂತ ಪತ್ನಿ ಆರೋಪಿಸಿದ್ದಾರೆ. ಆರ್ಥಿಕವಾಗಿ ಸಾಧ್ಯ ಇಲ್ಲ ಅಂತ ತಿಳಿಸಿದ್ರೂ ಆತ ಕೇಳದೆ ಜಗಳ ಮುಂದುವರಿಸ್ತಾ ಇದ್ದ ಎನ್ನಲಾಗಿದೆ. ಜುಲೈ 10ರಂದು ಆರೋಪಿ ಕೊಡಲಿಯಿಂದ ರೋಶ್ನಬಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ.